ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳ್ಳಿಪಾಡಿ ಅವರು ಪ್ರಗತಿಪರ ಕೃಷಿಕರಾಗಿಯೂ ಪ್ರಸಿದ್ಧರು. ಮಂಗಳೂರು ಗಂಜಿಮಠ ಸಮೀಪ ಒಡ್ಡೂರು ಫಾರ್ಮ್ಸ್ನಲ್ಲಿ ಅವರ ವಿಶಾಲವಾದ ತೋಟವಿದೆ. ಅಲ್ಲಿ ಪ್ರಾಯೋಗಿಕವಾಗಿ ಹಲವು ರೀತಿಯ ವೈವಿಧ್ಯಮಯ ಕೃಷಿ ಚಟುವಟಿಕೆಗಳೊಂದಿಗೆ ಸಾಂಪ್ರದಾಯಿಕ ಕೃಷಿಯನ್ನು ಅವರು ಮಾಡ್ತಾರೆ. ಇತ್ತೀಚೆಗೆ ತನ್ನ ಜಾಗದಲ್ಲಿ ಸುಮಾರು 60 ಸೆಂಟ್ಸ್ ಜಾಗವನ್ನು ಬಳಸಿಕೊಂಡು ಹಸಿ ಕಸ ತ್ಯಾಜ್ಯವನ್ನೆಲ್ಲ ಸಂಗ್ರಹಿಸಿ ಅವುಗಳಿಂದಲೇ ಬಯೋ ಸಿಎನ್ಜಿ ಉತ್ಪಾದಿಸುವ ಕಾರ್ಯಕ್ಕೆ ಹೊರಟಿದ್ದಾರೆ. ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಬಯೋ ಸಿಎನ್ಜಿ ಒಡ್ಡೂರಿನಲ್ಲಿ ಅನುಷ್ಠಾನಕ್ಕೆ ಬರ್ತಿದ್ದು, ಇದರ ಲೋಕಾರ್ಪಣೆಗೆ ಕೇಂದ್ರ ರಾಜ್ಯ ಪರಿಸರ ಸಚಿವರನ್ನ ಆಹ್ವಾನಿಸಲಾಗುವುದು. ಶಾಸಕ ರಾಜೇಶ್ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಪುತ್ರ ಉನ್ನತಾರ್ ನಾಯ್ಕ್ ಅವರು ಈ ಘಟಕದ ಉಸ್ತುವಾರಿ ನೋಡಿಕೊಳ್ಳಿದ್ದು, ರೀಟ್ಯಾಪ್ ಸೊಲ್ಯೂಷನ್ ಸಂಸ್ಥೆ ಇದರ ಪೂರ್ತಿ ನಿರ್ವಹಣೆ ಮಾಡಲಿದೆ. ಸುಮಾರು 60 ಸೆಂಟ್ಸ್ ಜಮೀನಿನಲ್ಲಿ ಈ ಘಟಕ ಸುಸಜ್ಜಿತ ಹಾಗೂ ವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿದ್ದು, ಈಗಾಗಲೇ ಪ್ರಾಯೋಗಿಕವಾಗಿ ಸಾವಯವ ಗೊಬ್ಬರ ಮತ್ತು ಅನಿಲ ಉತ್ಪಾದನೆಯು ಆರಂಭಗೊಂಡಿದೆ. ಸಿಎನ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಈ ಒಂದು ಯೂನಿಟ್, ಯಾಕೆಂದರೆ ಸಿಎನ್ಜಿ ಅಂದರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ, ಮಿಥೇನನ್ನು ಕಂಪ್ರೆಸ್ ಮಾಡಿ ನ್ಯಾಚುರಲ್ ಗ್ಯಾಸ್ ಆಗಿ ಈಗ ಭಾಳಷ್ಟು ತಾವೆಲ್ಲ ನೋಡ್ತಾ ಇದ್ದೀರಿ, ವೆಹಿಕಲ್ಗಳಿಗೆ ಎಲ್ಲದಕ್ಕೆ ಸಿಎನ್ಜಿಗಳನ್ನು ಭಾಳಷ್ಟು ಮಟ್ಟದಲ್ಲಿ ಈಗ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಹಳಷ್ಟು ವೆಟ್ ವೇಸ್ಟ್ಗಳು ಇತ್ತು. ಆ ವೆಟ್ ವೇಸ್ಟ್ಗಳಿಂದ ಭಾಳಷ್ಟು ತೊಂದರೆಗಳು ಕೂಡ ಆಗ್ತಿತ್ತು. ನಮ್ಮ ಕ್ಷೇತ್ರದಲ್ಲಿ, ಬಂಟ್ವಾಳದಲ್ಲಿ ಆಗಲಿ, ಇಲ್ಲಿ ಪಂಚಾಯತಿಗಳಲ್ಲಾಗಲಿ, ಅಲ್ಲಲ್ಲಿ ಇದನ್ನೆಲ್ಲ ಆಲೋಚನೆ ಮಾಡಿ ನಾವು ವೆಟ್ ವೇಸ್ಟ್ಗಳನ್ನು ತಂದು, ನನ್ನ ಹತ್ರ ದನಗಳಿದ್ದರಿಂದ